ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ನದಿಗಳು ಉಕ್ಕಿ ಹರಿಯುತ್ತಿದೆ. ಇದರಿಂದಾಗಿ ನದಿ ಪಾತ್ರದ ಸಾಕಷ್ಟು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು ನದಿ ದಾಟಿ ಗ್ರಾಮ ಸೇರಲು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಕುದ್ರುಗಳಲ್ಲಿ ವಾಸ ಮಾಡುವ ಜನರಿಗಂತೂ ದೋಣಿಯಲ್ಲಿ ಸಾಗುವುದು ನಿತ್ಯ ಸಂಕಷ್ಟದ ಪ್ರಯಾಣ. ಇನ್ನು ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿಯಲ್ಲಿ ದೋಣಿಯಲ್ಲಿ ಪ್ರಯಾಣಿಸುವುದು ಇನ್ನಷ್ಟು ಕಷ್ಟದ ಕೆಲಸ. ಇಂತಹ ಪರಿಸ್ಥಿತಿಯಲ್ಲಿ ಉಕ್ಕಿ ಹರಿಯುತ್ತಿರುವ ಸೌಪರ್ಣಿಕಾ ನದಿಯಲ್ಲಿ ಮಹಿಳೆಯೊಬ್ಬರು ತಾವೇ ದೋಣಿ ಚಲಾಯಿಸಿಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೈಂದೂರಿನ ನಾವುಂದ ಕುದ್ರುವಿನ ಮಹಿಳೆ ಪ್ರೇಮಾ ಕಾರಂತ ಅವರು ದೋಣಿಗೆ ಹುಟ್ಟು ಹಾಕಿದ ಮಹಿಳೆಯಾಗಿದ್ದಾರೆ. ನಾವುಂದ ಕುದ್ರುವಿನಲ್ಲಿ ವಾಸವಾಗಿರುವ ಜನರಿಗೆ ದೋಣಿಯೇ ಪ್ರಮುಖ ಸಾರಿಗೆ ವ್ಯವಸ್ಥೆ. ಹೀಗಾಗಿ ಇಲ್ಲಿನ ಅನೇಕ ಮನೆಯವರು ಸ್ವಂತ ದೋಣಿಯನ್ನ ಹೊಂದಿದ್ದಾರೆ. ದಿನನಿತ್ಯದ ಕೆಲಸಕ್ಕಾಗಿ ಪಟ್ಟಣಕ್ಕೆ ಹೋಗಬೇಕು ಅಂದ್ರೆ ನಾವುಂದ ಕುದ್ರುವಿನ ಜನ ದೋಣಿಯಲ್ಲೇ ಪ್ರಯಾಣಿಸಬೇಕು. ಆದರೆ ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ಸೌಪರ್ಣಿಕಾ ನದಿಯನ್ನ ದಾಟುವುದು ದೊಡ್ಡ ಸಾಹಸದ ಕೆಲಸ. ಆದರೆ ಪ್ರೇಮಾ ಕಾರಂತ್ ಅವರು ಏಕಾಂಗಿಯಾಗಿ ದೋಣಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೀಕ್ಷಿಸಿದ ಜನರು ಪ್ರೇಮಾ ಕಾರಂತ್ ಅವರ ಧೈರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.